ಭಾರತದ ಪ್ರಧಾನಿ ಮೋದಿಯವರು ಕೆನಡಾದಲ್ಲಿ ಅಲ್ಲಿನ ಪ್ರಧಾನಿ ಮಾರ್ಕ್ ಕಾರ್ನಿಯರ್ ಅವರನ್ನು ಕಂಡು ಮಾತನಾಡಿದ್ದಾರೆ. ಮತ್ತೆ ರಾಯಭಾರ ಸಂಬಂಧ ಬೆಸೆಯಲು ಒಪ್ಪಲಾಗಿದೆ. ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು ಕೆನಡಾದಲ್ಲಿ ನಡೆದ ಉಗ್ರ ಚಟುವಟಿಕೆಗಳಿಗೆ ಭಾರತ ಕಾರಣ ಎಂದು ಆಪಾದಿಸಿದ್ದರು. ಹಾಗಾಗಿ ಸಂಬಂಧ ಹದಗೆಟ್ಟು ಕೊನೆಗೆ ರಾಯಭಾರ ಸಂಬಂಧ ಕಡಿದುಕೊಳ್ಳಲಾಗಿತ್ತು. ಅದೇ ಪಕ್ಷದವರಾದ ಮಾರ್ಕ್ ಕಾರ್ನಿ ಪ್ರಧಾನಿಯಾದ ಮೇಲೆ ಅಹಿತಕರ ಘಟನೆಗಳು ನಡೆದಿಲ್ಲ. ವಿದೇಶ ಪ್ರವಾಸದಲ್ಲಿರುವ ಮೋದಿಯವರು ಮಾರ್ಕ್ ಕಾರ್ನಿಯರನ್ನು ಭೇಟಿ ಮಾಡಿ ಎರಡು ದೇಶಗಳ ನಾನಾ ಸಂಬಂಧಗಳ ಬಗೆಗೆ ಮಾತುಕತೆಯನ್ನು ನಡೆಸಿದರು. ಮೊದಲ ರಾಯಭಾರ ಸಂಬಂಧವನ್ನು ಮರು ಆರಂಭಿಸಲು ಎರಡು ದೇಶಗಳವರು ಒಪ್ಪಿಕೊಂಡರು. ಮಹತ್ವಪೂರ್ಣ ಸಂಬಂಧ ಮುಂದುವರಿಸಲು ಅದರಲ್ಲಿ ಸ್ಥಿರತೆ ಸಾಧಿಸಲು ಮಾಪನಗಳ ಬಗೆಗೆ ಚರ್ಚಿಸಿ ನಿರ್ಣಯಕ್ಕೆ ಬರಲಾಗುವುದು ಎಂದು ಇಬ್ಬರು ಪ್ರಧಾನಿಗಳು ಒಪ್ಪಿಕೊಂಡರು. ರಾಯಭಾರ ಸಂಬಂಧದ ಬಳಿಕ ಇತರ ಸಂಬಂಧಗಳ ಬಗೆಗೆ ಸಕಾಲಿಕ ಚಿಂತನೆಗೆ ಬರಲಾಗುತ್ತಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ಪ್ರಧಾನಿಗಳಿಬ್ಬರು ನಿಂತು ಹೋದ ವ್ಯಾಪಾರ ಸಂಬಂಧ ಕುದುರಿಸುವ ಬಗೆಗೂ ಮಾತುಕತೆಯನ್ನು ನಡೆಸಿದ್ರು. ಬ್ಯೂರೋ ರಿಪೋರ್ಟ್ V4 News Toronto. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.